ಪಂಚಾಯತ್ ಅಧ್ಯಕ್ಷರಾದ ವಿಲ್ಫ್ರೆಡ್ ಡಿಸೋಜಾ ಇವರು ನೆರವೇರಿಸಿಕೊಡಬೇಕಾಗಿ ನಿಮ್ಮ ಹತ್ರ ಕೇಳಿಕೊಳ್ತೇವೆ. ಮುನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿದ ಸಂತೋಷ್ ನಗರ ರಡ್ಡನೆ ಅಡ್ಡ ತಾದಿದ 150 ಮೀಟರ್ ದಾದ ತಾದಿಗು ಶಾಸಕರು ಯುಟಿ ಖಾದರ್ನ ಅನುದಾನಡು ಕಾಂಕ್ರೀಟೀಕರಣ ಕಾಮಗಾರಿಗು ಗುರುವಾರ ಕಾಂಡೆ ಶಿಲಾನ್ಯಾಸ ನಡಪಾಯಿರು. ಮುನ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಿಲ್ಫ್ರೆಡ್ ಡಿಸೋಜಾ ಗುರ್ಕಾರ್ಮಣ ವಹಿಸದು ಪಿಕ್ಕಸ್ ಪಾರ್ದು ಕಾಂಕ್ರೀಟೀಕರಣ ಕಾಮಗಾರಿಗು ಚಾಲನೆ ಕೊರಿಯರು. ಪರಿಸರದ ಹಿರಿಯರು ವಾಲ್ಟರ್ ಡಿಸೋಜಾ ಬೊಕ್ಕ ಪ್ರಮುಖರು ಪಿಕ್ಕಾಸ್ ಪಾರ್ದು ಕಾಮಗಾರಿಗೆ ಚಾಲನೆ ಕೊರಿಯರು. ಕೆಐ ಹೆಗ್ಡೆ ತಾರಾಯಾಕದು ಕಾಮಗಾರಿ ಎಡ್ಡೆಡು ನಡಪಡ ಪಣದು ಹಾರೈಸೇರು. ಕುತ್ತಾರು ಸಂತೋಷ್ ನಗರ ಸಂಪರ್ಕ ಸಾಧಿದ ಈ ತಾದಿ ಕಾಮಗಾರಿದ ಕಾಂಕ್ರೀಟೀಕರಣಗು ಶಾಸಕರು ಯುಟಿ ಖಾದರ್ ಅನುದಾನ ಒದಗಾದು ಗ್ರಾಮದ ಅಭಿವೃದ್ಧಿಗೂ ಸಹಕಾರ ಕೊರೊಂದುಲ್ಲೇರು ಪಣದು ಅಭಿವೃದ್ಧಿ ಬೇರದ ಬಗೆಟು ಮುನ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಿಲ್ಫ್ರೆಡ್ ಡಿಸೋಜಾ ತೆರಿಪಾಯರು. ಉಳ್ಳಾಲ ತಾಲೂಕಿನ ಮುನ್ನೂರು ಗ್ರಾಮದ ಸಂತೋಷ್ ನಗರ ಈ 6ನೇ ಮತ್ತು 7ನೇ ವಾರ್ಡಿನ ಸಂಪರ್ಕ ರಸ್ತೆ ಈ ರಾಣಿಪುರದಿಂದ ರಾಜರಾಜೇಶ್ವರಿ ಅಮ್ಮನವರ ಸನ್ನಿಧಿಗೆ ಹೋಗುವ ಇನ್ನೊಂದು ರಸ್ತೆ ಹಲವಾರು ವರ್ಷದಿಂದ ಈ ರಸ್ತೆ ಶಿಥಿಲಗೊಂಡಿದ್ದ ಕಾರಣ ನಾವು ಮುನ್ನೂರು ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಸರ್ವ ಸದಸ್ಯರು ಸೇರಿ ಈ ರಸ್ತೆಯನ್ನು ಅಭಿವೃದ್ಧಿಸಿ ಮಾಡಬೇಕಂತ ಗ್ರಾಮ ಪಂಚಾಯತಿಯಿಂದ ನಿರ್ಣಯ ಮಾಡಿ ಶಾಸಕರಿಗೆ ನಾವು ಪತ್ರ ಬರೆದಿದ್ದ ನಿರ್ಣಯ ಮಾಡಿ ನಾವು ಕಳಿಸಿದ್ದೇವೆ. ಈ ಶಾಸಕರು ನಮ್ಮ ಉಳ್ಳಾಲ ಕ್ಷೇತ್ರದ ಅಭಿವೃದ್ಧಿಯ ಒಂದು ಧೀರ ವೀರ ಅಂತ ಹೇಳ್ಬೋದು. ಈ ಉಳ್ಳಾಲ ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಕಚ್ಚಾ ರಸ್ತೆಗಳು ಕೂಡ ಅಭಿವೃದ್ಧಿ ಮಾಡಿದಂಥ ನಮ್ಮ ಶಾಸಕರು ಸನ್ಮಾನ್ಯ ಯುಟಿ ಖಾದರ್ ಅವರು, ವಿಧಾನಸಭಾದ ವಿರೋಧ ಪಕ್ಷದ ಉಪನಾಯಕರಾದ ಯುಟಿ ಖಾದರ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂಥ ಈ ವಾರ್ಡಿನ ಸದಸ್ಯರಾದ ಕಿಶೋರ್ ಅವರು ಹಾಗೂ ಕವಿತಾ ಅವರು, ಪಂಚಾಯತ್ ಸದಸ್ಯರಾದ ಪುಷ್ಪಾಂಚನ್ ಅವರು, ಅಸರಮ್ಮನವರು ಹಾಗೂ ನಮ್ಮ ಈ ವಾರ್ಡಿನ ಹಿರಿಯರಾದ ವಾಲ್ಟರ್ ಡಿಸೋಜಾ ಅವರು, ಹೆಗಡೆ ಅವರು, ಇಸ್ಮಾಲಿ ಅವರು, ಅಶೋಕ್ ಅವರು, ಶಾನಿ ಅವರು ಹಾಗೂ ಪ್ರಶಾಂತ್ ಅವರು, ಕಿರಣ್ ಅವರು ಮತ್ತು ಹಿರಿಯರಾದ ನಮ್ಮ ಮುನ್ನೂರು ಗ್ರಾಮದ ಹೆಡ್ ಪೋಸ್ಟ್ ಆಫೀಸಿನ ಒಂದು ಆಡಳಿತ ನಡೆದ ಈಗ ರಿಟೈರ್ಡ್ ಆಗಿದ್ದಾರೆ ಫ್ರಾನ್ಸಿಸ್ ಡಿಸೋಜಾ ಅವರು ಹಾಗೂ ಗ್ಲಾಡಿಸ್ ಅವರು, ನಮ್ಮ ವೀಣಾ ಅವರು, ಪ್ರದೀಪ್ ಮತ್ತು ಪ್ರವೀಣ್, ರೋಷನ್ ಹಾಗೂ ನಮ್ಮ ಸದಸ್ಯ ಅವರು ಮತ್ತು ನಮ್ಮ ಉಳ್ಳಾಲ ಕ್ಷೇತ್ರದ ಕುಲಾಲ ಸಂಘದ ಅಧ್ಯಕ್ಷರಾದ ಭಾಸ್ಕರ್ ಕುತ್ತಾರ್ ಅವರು, ಇವರೆಲ್ಲ ಸೇರಿಕೊಂಡು
ನಮ್ಮ ಮದನ್ ನಗರದ ಮಾಜಿ ಮೆಂಬರಾದ ಇಸ್ಮಾಲಿ ಅವರು ಕೂಡ ಇದ್ದಾರೆ. ಇವರೆಲ್ಲ ಸೇರಿಕೊಂಡು ಈ ರಸ್ತೆ ಅಭಿವೃದ್ಧಿಗೋಸ್ಕರ ಸನ್ಮಾನ್ಯ ಯು ಟಿ ಖಾದರ್ ಅವರು ಅವರ ಅನುಪಸ್ಥಿತಿಯಲ್ಲಿ ನಾವು ಕಾರಣಾಂತರಗಳಿಂದ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾದ ಕಾರಣ ಇವತ್ತು ಬರಲಿಕ್ಕೆ ಆಗಲಿಲ್ಲ. ಅವರು ನಮಗೆ ಇನ್ಚಾರ್ಜ್ ಕೊಟ್ಟು ಈ ಕೆಲಸವನ್ನು ನೀವು ಗ್ರಾಮಸ್ಥರ ಒಟ್ಟಿಗೆ ಸೇರಿಕೊಂಡು ಮಾಡಿ ಅಂತ ನಮಗೆ ಆಹ್ವಾನ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಖಾದರ್ ಅವರು ಉಳ್ಳಾಳ ಕ್ಷೇತ್ರದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಅತಿ ದೊಡ್ಡದು. ಅರೆಕಳದಲ್ಲಿ ಒಂದು ಸಂಪರ್ಕ ರಸ್ತೆ ಕೂಡ ಆಯಿತು, ಒಂದು ಡ್ಯಾಮ್ ಕೂಡ ಮಾಡಿ ಇವತ್ತು ನಮ್ಮ ಉಳ್ಳಾಳ ತಾಲೂಕಿನಲ್ಲಿ ಪ್ರತಿಯೊಂದು ಮನೆಗೆ ಕುಡಿಯೋ ನೀರನ್ನು ಒಳ್ಳೆಯ ಶುದ್ಧ ನೀರನ್ನು ಕೊಡುವ ಯೋಜನೆಯನ್ನು ಅವರು ಹಾಕಿದ್ದಾರೆ. ಆ ಮುಂದಿನ ದಿನದಲ್ಲಿ ಪ್ರತಿ ಮನೆಗೆ ನಲ್ಲಿ ನೀರು ಅವರ ಮುಖಾಂತರ ಬರ್ತದೆ, ಪ್ರತಿ ಮನೆಗೆ ಬರ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಪ್ರತಿ ಗ್ರಾಮದಲ್ಲಿ ಎಲ್ಲರ ಬೇಡಿಕೆ ಉಂಟು, ನಮಗೆ ರಸ್ತೆ ಆಗಬೇಕು, ನಲ್ಲಿ ನೀರಿನ ಸಮಸ್ಯೆ ಉಂಟು, ಚರಂಡಿ ಆಗಬೇಕು, ಎಲ್ಲ ವಿಷಯ ಪ್ರತಿಯೊಂದು ಹಂತದಲ್ಲಿ ಒಂದು ವರ್ಷಕ್ಕೆ ಒಂದು ಗ್ರಾಮ ಪಂಚಾಯತಿಯಲ್ಲಿ 5 ಲಕ್ಷ ಅನುದಾನ, 4 ಲಕ್ಷ ಅನುದಾನ ಒಂದು ವಾರ್ಡ್ಗೆ ಬರುವುದು. ಆದ ಕಾರಣ ಈ ಅನುದಾನ ಸಾಕಾಗುವುದಿಲ್ಲ. ನಾವು ಏನು ಮಾಡ್ತೇವೆ, ನಾವು ಗ್ರಾಮ ಪಂಚಾಯತಿಯಿಂದ ನಮ್ಮ ಮಾನ್ಯ ಶಾಸಕರಿಗೆ ಪತ್ರ ಬರೆದು ಶಾಸಕರ ಅನುದಾನದಿಂದ ಈ ರಸ್ತೆ ಅಭಿವೃದ್ಧಿಗಳು ಮಾಡ್ತಾ ಇದ್ದೇವೆ. ಇದು ಮುಖ್ಯ ರಸ್ತೆ ಆದ ಕಾರಣ ಈಗ ಮಾಡಿದ್ದೇವೆ. ಹಂತದಲ್ಲಿ ಒಳ ರಸ್ತೆಗಳು ಕೂಡ ಮಾಡ್ತೇವೆ. ಕೆಲವು ಸಮಸ್ಯೆ ಬರ್ತದೆ. ನಮಗೆ ಮೊದಲು ಅಂಗಳಕ್ಕೆ ಇಂಟರ್ಲಾಕ್ ಹಾಕುವಾಗ ಮನೆ ಒಳಗೆ ಗ್ರೈನೇಟ್ ಹಾಕಬೇಕಂತ ಆಸೆ ಆಗ್ತದೆ. ಮೊದಲು ನಾವು ಮನೆ ಅಂಗಳಕ್ಕೆ ಇಂಟರ್ಲಾಕ್ ಹಾಕುವ, ಮತ್ತು ಮನೆ ಒಳಗೆ ಗ್ರೈನೇಟ್ ಹಾಕುವ ಅಂತ ಹೇಳಿದ ವಿಷಯ ನಾವು ಹೇಳ್ತೇವೆ. ಇವತ್ತು ಈ ರಸ್ತೆ ಆಗುವಾಗ ಕೆಲವರು ನಮ್ಮ ರಸ್ತೆ ಆಗಲಿಲ್ಲ ಅಂತ ಕೆಲವರು ಭಾವನೆ ಉಂಟು. ಇದು ಕೂಡ ನಮ್ಮ ರಸ್ತೆ, ಇದು ಎಲ್ಲರಿಗೆ. ಇಲ್ಲಿ ಸಂತೋಷ್ ನಗರದಿಂದ ರಾಣಿಪುರ ಹೋಗುವ ಮುಖ್ಯ ರಸ್ತೆ, ಒಂದು ಕುತ್ತಾರ ಅಜ್ಜನಕಟ್ಟೆ ಹತ್ರ ಧಾರ್ಮಿಕ ಕ್ಷೇತ್ರದಲ್ಲಿ ಏನೋ ರಸ್ತೆ ಬ್ಲಾಕ್ ಆದರೆ ಅವರು ಈ ಕಡೆಯಿಂದ ಹೋಗ್ಲಿಕ್ಕೆ ಒಂದು ಅವಕಾಶ ಆಗ್ತದೆ. ಇದು ಮೇನ್ ಮುಖ್ಯ ರಸ್ತೆ, ಇದು ಆಗಬೇಕು. ಇದರಿಂದ ನಮ್ಮ ಶಾಸಕರಿಗೆ ಯಾವಾಗಲೂ ನಾವು ಋಣಿ ಆಗಿದ್ದೇವೆ. ನಮ್ಮ ಶಾಸಕರು ಮಾಡಿದಂಥ ಕೆಲಸ ಪ್ರತಿಯೊಂದು ಗಲ್ಲಿಯಲ್ಲಿ ಕೂಡ ರಸ್ತೆ ಮಾಡಿದ್ದಾರೆ. ಇವರನ್ನು ನಾವು ಮೆಚ್ಚಲೇಬೇಕು. ಮುಂದಿನ ಚುನಾವಣೆಯಲ್ಲಿ ಅತ್ಯಂತ ಬಹುಮತದಿಂದ ನಮ್ಮ ಶಾಸಕರನ್ನು, ನೆಚ್ಚಿನ ಶಾಸಕರನ್ನು ಚುನಾವಣೆಯಲ್ಲಿ ಅವರ ನೆನಪು ಇಟ್ಟುಕೊಂಡು ನಾವು ಅವರನ್ನು ಮುಂದಿನ ಚುನಾವಣೆಯಲ್ಲಿ ಅವರನ್ನು ಒಂದು ಚುನಾಯಿತ ಮಾಡಿ ನಾವು ಪ್ರತಿಯೊಬ್ಬರು ಜಾತಿ ಧರ್ಮ ನೋಡದೆ ಅವರನ್ನು ಬೆಂಬಲಿಸ್ತಾ ನಾವು ಇದು ಮಾಡುವ. ಮುಂದಿನ ದಿವಸ ನಮ್ಮ ಸರ್ಕಾರ ಬಂದರೆ 200 ಯೂನಿಟ್ ಕರೆಂಟ್ ಫ್ರೀ, ಮತ್ತು ಪ್ರತಿ ಮನೆಗೆ ಮಹಿಳೆಗೆ 2000 ನಮ್ಮ ಪಕ್ಷ ಬಂದರೆ ಘೋಷಣೆ ಮಾಡಿದ್ದೇವೆ. ಗ್ಯಾಸ್ ಸಿಲಿಂಡರಿಗೆ 500 ರೂಪಾಯಿ ಕೊಡ್ತಾರೆ ಅಂತ ನಮ್ಮ ಸರ್ಕಾರ ಘೋಷಣೆ ಮಾಡ್ತದೆ. ಇದು ಖಂಡಿತ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಹಲವು 250 ಕಾರ್ಯಕ್ರಮಗಳು ಮಾಡಿದ್ದಾರೆ. ಅದು ಅವರು ನುಡಿದಂತೆ ನಡೆದಿದ್ದಾರೆ. ಇದು ಕೂಡ ಕಾರ್ಯಕ್ರಮ ನಮ್ಮ ಸರ್ಕಾರ ಮುಂದಿನ ದಿನದಲ್ಲಿ ಇದೊಂದು 3 ಘೋಷಣೆ ಮಾಡಿದೆ. ಒಂದು ಮಹಿಳೆಯರಿಗೆ ಗೃಹಲಕ್ಷ್ಮಿ ಭಾಗ್ಯ 2000, ಮತ್ತೊಂದು ಪ್ರತಿ ಮನೆಗೆ 200 ಯೂನಿಟ್ ಕರೆಂಟ್ ಫ್ರೀ, ಮತ್ತು ಒಂದು ಸಿಲಿಂಡರ್ 500 ರೂಪಾಯಿ. ಇವತ್ತು 1200 ಸಿಲಿಂಡರ್ಗೆ ಆಗಿದೆ. ಇನ್ನು ಮುಂದಕ್ಕೆ ನಮ್ಮ ಸರ್ಕಾರ ಬಂದರೆ ಸಿಲಿಂಡರ್ 500 ರೂಪಾಯಿಗೆ ಮನೆಗೆ ನಮ್ಮ ಎಟಕುವ ಪರಿಸ್ಥಿತಿಯಲ್ಲಿ ತರ್ತಾರೆ ಅಂತ ಈ ಸರ್ಕಾರದ ನಮ್ಮ ಮುಂದಿನ ಸರ್ಕಾರ ಮಾಡ್ತದೆ ಅಂತ ಹೇಳ್ತಾ ಈ ಸಭೆಯಲ್ಲಿ ಹೇಳ್ತೇನೆ. ಇವತ್ತು ಬಂದಂಥ ಎಲ್ಲ ನಮ್ಮ ಗ್ರಾಮಸ್ಥರಿಗೆ ಅಭಿನಂದಿಸ್ತೇನೆ. ಈ ಒಂದು ರಸ್ತೆ ಅಭಿವೃದ್ಧಿ ಆಗಬೇಕಾದ್ರೆ ನಿಮಗೆ ಕೂಡ ಒಳ್ಳೆಯ ಸಂತೋಷ ಉಂಟು. ಈ ರಸ್ತೆ ಹದಗಟ್ಟಿದೆ, ಗಾಡಿ ವೆಹಿಕಲ್ ಕೊಂಡೋಗ್ಲಿಕ್ಕೆ ಆಗೋದಿಲ್ಲ, ರಿಕ್ಷಾ ಹೋಗ್ಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಶಾಸಕರು ನಮ್ಮ ಮನವಿಗೆ ಹೋಗೊಟ್ಟು ಈ ರಸ್ತೆಯನ್ನು ಮಾಡಿದ್ದಾರೆ. ಮುಂದಿನ ದಿವಸ ಇದಕ್ಕಿಂತ ಮುಂದೆ ಕೂಡ ಈ ಸಂಪರ್ಕ ರಸ್ತೆ ಮಾಡ್ತೇವೆ. ಒಳ ರಸ್ತೆಗಳು ನಮ್ಮ ಶಾಸಕರ ಹತ್ರ ನಾವು ಮನವಿ ಮಾಡಿದ್ದೇವೆ. ಎಲ್ಲ ನಿರ್ಣಯ ಮಾಡಿ ನಾವು ನಮ್ಮ ಶಾಸಕರು ಕೊಟ್ಟಿದ್ದೇವೆ. ಪಟ್ಟಿ ಮಾಡಿ ಈಗ ಚುನಾವಣೆ ಯಾವಾಗ ಘೋಷಣೆ ಆಗ್ತದೆ ಹೇಳಲಿಕ್ಕೆ ಆಗೋದಿಲ್ಲ. ಚುನಾವಣೆ ಘೋಷಣೆ ಆದ ನಂತರ ಅವರು ಪುನಃ ವಿನ್ ಆಗಿ ಬಂದ ನಂತರ ಈ ಕೆಲಸಗಳೆಲ್ಲ ನಾವು ಮಾಡ್ತೇವೆ ಅಂತ ಈ ಸಭೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮುನ್ನೂರು ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು ಭಾಸ್ಕರ್ ಕುತ್ತಾರ್ ಪಾತೆರೊಂದು ಮುನ್ನೂರು ಗ್ರಾಮ ಪಂಚಾಯತ್ ಮಾತಾರೀತಿದ ಅಭಿವೃದ್ಧಿಗೆ ಶಾಸಕೇರಿ ಯುಟಿ ಖಾದರ್ ಎಡೆ ಮುತುವರ್ಜಿ ವಹಿಸಿದ ಅನುದಾನ ಒದಗಾವೊಂದುಳ್ಳಿರು ಅರೆಗೆ ಗ್ರಾಮಸ್ಥನ ಪರವಾದ ಅಭಿನಂದನೆಲು ಪಂಡ ತೆರಿಪಾಯರು. ಈಗಾಗಲೇ ನಮ್ಮ ಶಾಸಕರು ಮುನ್ನೂರು ಗ್ರಾಮಕ್ಕೆ ಹಲವಾರು ಕೋಟಿಯ ಅನುದಾನವನ್ನು ಕೊಟ್ಟಿದ್ದಾರೆ. ಹಾಗೂ 2-3 ದಿವಸ ಹಿಂದೆ ಪಂಚಾಯತ್ನ ರಸ್ತೆಯಿಂದ ಪೆರ್ಮನೂರು ಸಂಪರ್ಕ ರಸ್ತೆ ತನಕ ಗಣಪ ಕೊಟ್ಟಾರೆ ರಸ್ತೆಗೆ ಶಂಕುಸ್ಥಾಪನೆ ಮಾಡಿದ್ದಾರೆ. ಅದೇ ರೀತಿ ಬಟ್ಟದಡಿಯಿಂದ HS ಸ್ಕೂಲಿಂದ ಬಟ್ಟದಡಿ ತನಕ ಕಾಂಕ್ರೀಟೀಕರಣಕ್ಕೆ ಅನುದಾನ ನೀಡಲಿದ್ದಾರೆ. ಹಾಗೂ ನಮ್ಮ ಜನಪ್ರಿಯ
ಮುನ್ನೂರು ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀಮಾನ್ ವಿಲ್ಫೋರ್ಡ್ ಡಿಸೋದ್ರವರ ನೇತೃತ್ವದಲ್ಲಿ ಹಲವಾರು ಪಂಚಾಯತ್ ಆಡಳಿತ ಸದಸ್ಯರು ಸೇರಿ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡು ಈಗಾಗಲೇ ಲೋಕಾರ್ಪಣೆ ಮಾಡಿದ್ದಾರೆ. ಉದಾಹರಣೆಗೆ ನಮ್ಮ ಮುನ್ನೂರಲ್ಲಿ ಮದಕ ಎಂಬಲ್ಲಿ ಕೆರೆ ಅಭಿವೃದ್ಧಿ ಹಾಗೂ ಸ್ಮಶಾನಕ್ಕೆ ಹಾಗೂ ಆಟೋಟಕ್ಕೆ ಹಾಗೂ ಇನ್ನಿತರ ಬಡವರಿಗೆ ನಿವೇಶನದ ಪ್ರಕ್ರಿಯೆ ನಡೆದು ಈಗಾಗಲೇ 40 ಮಂದಿಗೆ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರ ನೇತೃತ್ವದಲ್ಲಿ 40 ಮನೆಗಳನ್ನು ಹಂಚಿದ್ದಾರೆ. ಮನೆಗಳ ನಿವೇಶನ ಹಂಚಿದ್ದಾರೆ. ಈಗಾಗಲೇ 2-3 ಎಕರೆಯನ್ನು ಪಂಚಾಯತ್ನ ಹೆಸರಿನಲ್ಲಿ ಆಗಿ ಈ ಮೇ ಒಳಗೆ ಆ ಪ್ರಕ್ರಿಯೆ ನಡೆಯಲಿದೆ. ಆದ ಕಾರಣ ನಮ್ಮ ಶಾಸಕರು ನಮಗೆ, ನಮ್ಮ ಅಧ್ಯಕ್ಷರಿಗೆ ಹಾಗೂ ಆಡಳಿತ ಮಂಡಳಿಯ ಸದಸ್ಯರಿಗೆ ಹಾಗೂ ಇಲ್ಲಿಯ ಎಲ್ಲ ಕಾರ್ಯಕರ್ತರಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ. ಯಾವುದು ಕೆಲಸ ಆಗಬೇಕು ಕೂಡಲೇ ಪಂಚಾಯತ್ನಲ್ಲಿ ನಿರ್ಣಯ ಮಾಡಿ ನನಗೆ ಕಳಿಸಿ ಅಂತ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ ಎಲ್ಲ 23 ಸದಸ್ಯರು ಒಟ್ಟುಗೂಡಿ ಅಧ್ಯಕ್ಷರ ನೇತೃತ್ವದಲ್ಲಿ ಈಗಾಗಲೇ ಪಟ್ಟಿಯನ್ನು ಕಳಿಸಿದ್ದಾರೆ. ಅದರ ಪ್ರಕಾರ ಈಗ ಅನುದಾನವಿಟ್ಟು ನಾವು ಕೆಲಸವನ್ನು ಶುರು ಮಾಡಿದ್ದೇವೆ. ಈಗಾಗಲೇ ನಿಮಗೆಲ್ಲ ಗೊತ್ತಿದ್ದ ಪ್ರಕಾರ ನಮ್ಮ ಕುತ್ತಾರ ಜಂಕ್ಷನ್ನಲ್ಲಿ ನಮಗೆ ಇಷ್ಟರ ತನಕ ನಮ್ಮ ಪಂಚಾಯತಿನ ಒಂದು ದಾಖಲೆ ಸರಿಯಾಗಿರಲಿಲ್ಲ. ಆ ದಾಖಲೆ ಸರಿಯಾಗಿ ಈಗಾಗಲೇ ಅಲ್ಲಿ ಮಾರ್ಕೆಟ್ ಮತ್ತು ಒಂದು ಕಟ್ಟಡ ನಿರ್ಮಾಣಗೊಳ್ಳಲಿದೆ ಹಾಗೂ ಭವ್ಯವಾದ ಸರ್ಕಲ್ ಕೂಡ ರಾಜ್ಯ ಹೆದ್ದಾರಿಯಲ್ಲಿ ಸರ್ಕಲ್ ಕೂಡ ನಿರ್ಮಾಣ ಆಗಲಿಕ್ಕಿದೆ ಹಾಗೂ ಭವ್ಯವಾದ ಒಂದು ಬಸ್ ಸ್ಟ್ಯಾಂಡ್ ಕೂಡ ಆಗಲಿಕ್ಕಿದೆ ಹಾಗೂ ರಿಕ್ಷಾ ಪಾರ್ಕ್ದವರಿಗೆ ಸುವ್ಯವಸ್ಥಿತ ರೀತಿಯ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಿದ್ದಾರೆ. ಆದ ಕಾರಣ ನಾವು ಎಲ್ಲ ನಮ್ಮ ಪಂಚಾಯತ್ನ ಮುನ್ನೂರು ಪಂಚಾಯತ್ನ ಎಲ್ಲ 23 ಸದಸ್ಯರು ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಕೆಲಸ ಕಾರ್ಯವನ್ನು ನೆರವೇರಿಸಿದ್ದಾರೆ. ಆದ ಕಾರಣ ಇನ್ನೊಂದು ಏನು ವಿಶೇಷ ಅಂದರೆ ನಮಗೆ ಮುನ್ನೂರಲ್ಲಿ ಒಂದು ಪೋಸ್ಟ್ ಆಫೀಸ್ ಕೂಡ ಒಂದು ಕಟ್ಟಡ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ನಮ್ಮ ಗ್ರಾಮಸ್ಥರಲ್ಲಿತ್ತು. ಕೂಡಲೇ ನಮ್ಮ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಗ್ರಾಮ ಪಂಚಾಯತಲ್ಲಿ ಸ್ಥಳ ಕೊಟ್ಟು ಕಟ್ಟಡ ಕೂಡ ನಿರ್ಮಾಣ ಆಗಿ 1-2 ದಿವಸದಲ್ಲಿ ಕೂಡ ಪೋಸ್ಟ್ ಆಫೀಸ್ ಕೂಡ ಉದ್ಘಾಟನೆ ಮಾಡಲಿದ್ದಾರೆ. ಆದ ಕಾರಣ ಗ್ರಾಮಸ್ಥರೇ ನಾವೆಲ್ಲರೂ ನಮ್ಮ ಶಾಸಕರನ್ನು ಬೆಂಬಲಿಸೋಣ. ನಮ್ಮ ಶಾಸಕರಿಂದ ಎಲ್ಲ ಜಾತಿ ಮತ ಭೇದವಿಲ್ಲದೆ ಅವರನ್ನು ಸಂಪರ್ಕ ಮಾಡಬಹುದು. ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಆಡಳಿತ ಮಂಡಳಿ ಸದಸ್ಯರನ್ನು ಕೂಡ ಸಂಪರ್ಕ ಮಾಡಿ ಯಾವೆಲ್ಲ ಕೆಲಸ ನಿಮಗೆ ಆಗಬೇಕು ಅಂತ ಹೇಳಿ ನಮಗೆ ಸೂಚನೆ ಕೊಟ್ಟಿದ್ದಾರೆ. ಶಾಸಕರನ್ನು ಭೇಟಿಯಾಗಿ ಇಲ್ಲದ್ರೆ ಗ್ರಾಮ ಪಂಚಾಯತಿನ ಅಧ್ಯಕ್ಷರನ್ನು ಭೇಟಿ ಹಾಗೂ ನಮ್ಮ ಸದಸ್ಯರನ್ನು ಭೇಟಿಯಾಗಿ ನಿಮ್ಮ ಕೆಲಸ ಕಾರ್ಯವನ್ನು ನೆರವೇರಿಸಿಕೊಡ್ತಾರೆ ಅಂತ ಭರವಸೆ ಕೊಟ್ಟಿದ್ದಾರೆ. ಆದ ಕಾರಣ ಈ ಕೆಲಸ ಕಾರ್ಯವನ್ನು ನೆರವೇರಿಸಿಕೊಟ್ಟಿಗೆ ನಮ್ಮ ಎಲ್ಲ ಜಾತಿ ಮತ ಭೇದ ಇಲ್ಲದೆ ಈ ಕೆಲಸವನ್ನು ಮಾಡಿ ಸೇರಿದಂಥ ಎಲ್ಲ ನಮ್ಮ ನಿವಾಸಿಗಳಿಗೆ ನಮ್ಮ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಮುನ್ನೂರು ಗ್ರಾಮ ಪಂಚಾಯತ್ ಸದಸ್ಯರು ಹಸೈನಾರ್, ಮಾಜಿ ಸದಸ್ಯರು ಇಸ್ಮಾಯಿಲ್, ಶ್ರೀಮತಿ ಪುಷ್ಪಲತಾ ಅಂಚನ್, ಕಿಶೋರ್, ಶ್ರೀಮತಿ ಕವಿತಾ, ಪರಿಸರದ ಪ್ರಮುಖರು ಶ್ರೀಮತಿ ವೀಣಾ ಕೋಟ್ಯಾನ್, ಶ್ರೀಮತಿ ಗ್ಲಾಡಿಸ್, ಪ್ರಶಾಂತ್ ಸದಾಶಿವ, ಗುತ್ತಿಗೆದಾರರು ನಿಸಾರ್ ಅಹಮದ್ ಟಿಎಸ್, ಮನ್ಸೂರ್ ಅಹಮದ್ ಟಿಎಸ್, ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು.